5-2 ಮುನ್ನಡೆಯಲ್ಲಿ ಪ್ರಯತ್ನಗಳು ಮುಂದುವರಿತಾ ಇದೆ. ಕೆಜಿ ವಿಭಾಗದ ಸ್ಪರ್ಧೆಗಳು 7 ಅಂಕಣದಲ್ಲಿ ನೋಡಿ. ಮುಕ್ತ ವಿಭಾಗದ ಮೊದಲ ಸುತ್ತಿನ ಸ್ಪರ್ಧೆಗಳು ಸಂಪನ್ನಗೊಂಡಿವೆ. ಸೊ ದ್ವಿತೀಯ ಸುತ್ತಿನ ಸ್ಪರ್ಧೆಗಳಿಗೆ ತಂಡಗಳು ಸಿದ್ಧತೆಯನ್ನು ಮಾಡಿಕೊಳ್ಳಿ. ದಿನದ 9ನೆಯ ಸ್ಪರ್ಧೆಗೆ ಉಲ್ಲಾಕ್ಲು ಫ್ರೆಂಡ್ಸ್ ಕಕ್ಕೆ ಮುಂದಿನ ಸ್ಪರ್ಧೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಿ. ವಿವೇಕ್ ಫ್ರೆಂಡ್ಸ್ ಕೊಡಿಪ್ಪಾಡಿ ಉಲ್ಲಾಕ್ಲು ಫ್ರೆಂಡ್ಸ್ ಕಕ್ಕೆ ಪದವು 9ನೆಯ ಸ್ಪರ್ಧೆ ಮುಕ್ತ ವಿಭಾಗದಲ್ಲಿ 2 ತಂಡಗಳು ಸಿದ್ಧತೆಯನ್ನು ಮಾಡಿಕೊಳ್ಳಿ. ಅದೇ ರೀತಿಯಲ್ಲಿ ಕೆಜಿ ವಿಭಾಗದ 5ನೆಯ ಸ್ಪರ್ಧೆ ಫ್ರೆಂಡ್ಸ್ ಕ್ಲಬ್ ಗುಂಡೂರಿ ವೇಣೂರು ಕಬಡ್ಡಿ ಅಕಾಡೆಮಿ ರಡ್ಲ ನಿಖಿಲಿಂದ ನೆಂಚನ್ನು ಲೆಫ್ಟ್ ಕಾರ್ನರ್ ವಿಭಾಗದಲ್ಲಿ ಅದ್ಭುತ ದಾಳಿಯನ್ನು ಮಾಡಬಲ್ಲ ಹಿಶಾಮ ದಾಳಿಯಲ್ಲಿ ಕಳೆದ ಪಂದ್ಯದಲ್ಲಿ ಮುಕ್ತ ವಿಭಾಗ. ಇದೀಗ ಕೆಜಿ ವಿಭಾಗದ ಪಂದ್ಯಕ್ಕೆ ಪ್ರಯತ್ನಗಳು ಮುಂದುವರಿತಾ ಇದೆ. ಈ ಅಂಕಣದಲ್ಲಿ ಪ್ರಥಮಾರ್ಧ ಮುಕ್ತಾಯಕ್ಕೆ 3-2 1 ಅಂಕದ ಮುನ್ನಡೆಯೊಂದಿಗೆ ಭೀಮ್ ರೈಡರ್ಸ್ ಮಾಲಾಡಿ. ವೇಣೂರು ಕಬಡ್ಡಿ ಅಕಾಡೆಮಿ ಹಾಗೂ ಮಚೂರು ಕಬಡ್ಡಿ ಅಸೋಸಿಯೇಷನ್ ಇದರ ಸಹಭಾಗಿತ್ವದಲ್ಲಿ ದಿವಂಗತ ವಸಂತ ಸಿರ್ಲಾ ಸ್ಮರಣಾರ್ಥವಾಗಿ ಮೊದಲ ಬೆಳಕಿನ 55 ಕೆಜಿ ವಿಭಾಗದ ಮುಕ್ತ ವಿಭಾಗದ ಕಬಡ್ಡಿಯ ಸ್ಪರ್ಧೆ ಶಿವಾಜಿನಗರ ವೇಣೂರಿನಲ್ಲಿ ನಡೆಯಲಿಕ್ಕಿದೆ. ಪ್ರಥಮ 7023 ಹಾಗೂ 6 ಅಡಿ ಎತ್ತರದ ಸಿರ್ಲಾ ಟ್ರೋಫಿ. ದ್ವಿತೀಯ ನಗದು 5023 ಹಾಗೂ 5 ಅಡಿ ಎತ್ತರದ ಸಿರ್ಲಾ ಟ್ರೋಫಿ. ತೃತೀಯ ಹಾಗೂ ಚತುರ್ಥ ತಲಾ 4.5 ಹಾಗೂ 4 ಅಡಿ ಎತ್ತರದ ಟ್ರೋಫಿಯ ಜೊತೆಗೆ 3,000 ಹಾಗೂ 2,000ಗಳ ಬಹುಮಾನ ಮುಂದಿನ ಜನವರಿ 21ನೇ ತಾರೀಕಿನಂದು ವೇಣೂರಿನ ಶಿವಾಜಿನಗರದಲ್ಲಿ ನಡೆಯಲಿಕ್ಕಿದೆ. ಸೊ ಎಲ್ಲ ತಂಡಗಳಿಗೂ ಕೂಡ 55 ಕೆಜಿ ವಿಭಾಗದ ತಂಡಗಳಿಗೆ ಅತ್ಯಂತ ಪ್ರೀತಿಯ ಆಹ್ವಾನವನ್ನು ಕೊಡ್ತಾ ಇದ್ದಾರೆ ಶಿವಾಜಿ ಕಬಡ್ಡಿ ಅಕಾಡೆಮಿ. ಸೊ ನಾಸಿಕ್ ದಾಳಿಯಲ್ಲಿ ಇದು ಕೊನೆಯ 4 ನಿಮಿಷದ ಆಟ ಮಾತ್ರ ಬಾಕಿ. ಈ ಅಂಕಣದಲ್ಲಿ 3 ಸಮಬಲದ ಹೋರಾಟ. 2-1 ಸ್ಪರ್ಧೆ. ನಾಸೀರ್ ಬಂಧನ. ಸತತ ದಾಳಿಗಳನ್ನು ಮುಂದುವರಿಸಿಕೊಳ್ಳುತ್ತಿರುವ ಆಟಗಾರರ ಮಧ್ಯ ಇದು ವಿಷ್ಣುಮೂರ್ತಿ ಗೆಳೆಯರ ಬೆಳಗ ಈ ಅಂಕಣದಲ್ಲಿ ಕೊನೆಯ 3 ನಿಮಿಷದ ಆಟ ಮಾತ್ರ ಬಾಕಿ. 2 ತಂಡದ ನಾಯಕರ ಗಮನಕ್ಕೆ ಅಂಕಪಟ್ಟಿಯಲ್ಲಿ 5-4 1 ಅಂಕದ ಮುನ್ನಡೆಯಲ್ಲಿ ಭೀಮ್ ರೈಡರ್ಸ್ ಮಾಲಾಡಿ. ಅಫಿಷಿಯಲ್ ಟೈಮ್ ಔಟ್. ಅಂಕಪಟ್ಟಿಯಲ್ಲಿ 4-5 1 ಅಂಕದ ಮುನ್ನಡೆಯಲ್ಲಿ ಭೀಮ್ ರೈಡರ್ಸ್ ಮಾಲಾಡಿ. ಅಲ್ಪ ಮುನ್ನಡೆಯಲ್ಲಿ ಆದಿಶಕ್ತಿ ಮಿತ್ತೂರು ಮುಂದಿನ ಫೆಬ್ರವರಿ 25ನೇ ತಾರೀಕಿನಂದು ಆದಿಶಕ್ತಿ ಮಿತ್ತೂರು ಇದರ ಆಶ್ರಯದಲ್ಲಿ ಮುಕ್ತ ವಿಭಾಗದ ಜೊತೆಗೆ ಕೆಜಿ ವಿಭಾಗದ ಕಬಡ್ಡಿಯ ಪಂದ್ಯಾವಳಿ 1 ಅಂಕದ ಮುನ್ನಡೆಯಲ್ಲಿ ಭೀಮ್ ರೈಡರ್ಸ್ ಮಾಲಾಡಿ. ಸ್ಪಷ್ಟ ಮುನ್ನಡೆಯನ್ನು ಮುಂದುವರಿಸಿಕೊಳ್ಳುತ್ತಿರುವ ಆಟಗಾರರ ಮಧ್ಯೆ ಹೋರಾಟವನ್ನು ಕಾಣಬಹುದಾಗಿದೆ. ಗೌರವಾನ್ವಿತ ಗಂಗಾಧರ ಪೂಜಾರಿಯವರ ನೇತೃತ್ವದಲ್ಲಿ ಆಯೋಜನೆಗೊಂಡಿರುವ ಕಜಕಾರ್ ಉತ್ಸವ 2023ನ ಮುಕ್ತ ಹಾಗೂ ಕೆಜಿ ವಿಭಾಗದ ಪಂದ್ಯ. 2 ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧೆ 4-5 ಮುನ್ನಡೆಯಲ್ಲಿ ಮಾಲಾಡಿ. ನೆಕ್ಸ್ಟ್ ಮ್ಯಾಚ್ ಆಗಲು ಗುಂಡೂರಿ ವೇಣೂರು ಕಬಡ್ಡಿ ಅಕಾಡೆಮಿ ಎ ಕೋರ್ಟ್ಗೆ ಬರಡು. ಗುಂಡೂರು ವೇಣೂರು ಕಬಡ್ಡಿ ಅಕಾಡೆಮಿ ನೋಡಿ 2 ತಂಡಗಳು ಬನ್ನಿ. 2 ನಿಮಿಷದ ಘೋಷಣೆಯಾಗಿದೆ. ಅಶ್ವಿತ್ ಪಾಯಿಂಟ್ ಇದೆ.
ಅಶ್ವಿನ್ ಪಾಯಿಂಟ್ 5-3 in favor of 5-3. 5-3 ಮಿತ್ತೂರು ಮುನ್ನಡೆಯಲ್ಲಿದೆ. 5-4 ಮುನ್ನಡೆಯಲ್ಲಿ ಮಾಲಾಡಿ. ಸರಾರಿನ ಮಧ್ಯೆ ಅಂತಿಮ ಕ್ಷಣಗಳಲ್ಲಿ ಪಂದ್ಯ. ಈ ಅಂಕಣದಲ್ಲಿ ಲಾಸ್ಟ್ ಮಿನಿಟ್ ಕೊನೆಯ ನಿಮಿಷ ರನ್ನಿಂಗ್ ಹ್ಯಾಂಡ್ ಟಚ್ ಮೂಲಕ ಅಂಕದ ಗಳಿಕೆ 5-5. ವಿರಾಮದ ಕೋರಿಕೆ ಟೈಮ್ ಔಟ್. ಸರಾಗವಾಗಿ ಡಿಫೆಂಡರ್ಗಳು ಅದ್ಭುತ ಆಟವನ್ನು ಮುಂದುವರಿಸಿಕೊಳ್ತಾ ಇದ್ದಾರೆ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. 3 ಡಿಫೆಂಡರ್ಗಳು ಅಂಕಣದ ಒಳಭಾಗದಲ್ಲಿ ಐದು. ಈ ಅಂಕಣದಲ್ಲಿ ಮತ್ತೊಂದು ಗೋಲ್ಡನ್ ರೈಡ್ ಕಡೆಗೆ ಬರಲಿದೆ ಆ ಪಂದ್ಯ. ಈ ಭಾಗದಲ್ಲಿ ಸೂಪರ್ ಟ್ಯಾಕಲ್ ಮತ್ತೆ ಆನ್ ಆಗಿರುವ ಸ್ಥಿತಿಯಲ್ಲಿ ಪಂದ್ಯ. 6-5 1 ಅಂಕದ ಮುನ್ನಡೆಯಲ್ಲಿ. ನಿಜ 3 ಅಂಕಗಳ ಮುನ್ನಡೆಯಲ್ಲಿ ಆದಿಶಕ್ತಿ ಮಿತ್ತೂರು. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಪಂದ್ಯದಲ್ಲಿ ಟ್ಯಾಕಲ್ ಆದರೆ ಪಂದ್ಯಕ್ಕೆ ರೋಚಕತೆ ಬರಬಹುದು. ಕೇವಲ ಸೂಪರ್ ಟ್ಯಾಕಲ್ ಮಾತ್ರ ಪಂದ್ಯದಲ್ಲಿ ಗೋಲ್ಡನ್ ರೆಡ್ ಮೂಮೆಂಟ್ ನಲ್ಲಿ ಪಂದ್ಯವನ್ನು ನಿರ್ಧರಿಸುವಂತ ಪಂದ್ಯಾಟ ಮುಕ್ತಾಯ. ಈ ಪಂದ್ಯಾಟವನ್ನು ಶ್ರೀರಾಮ್ ಫ್ರೆಂಡ್ಸ್ ಕೆದಿಮೇಲು. ಬನ್ನಿ 5ನೇ ಸ್ಪರ್ಧೆಗೆ ಫ್ರೆಂಡ್ಸ್ ಕ್ಲಬ್ ಗುಂಡೂರಿ ವೇಣೂರು ಕಬಡ್ಡಿ ಆಕಡೆ ಬನ್ನಿ ಒಳಗೆ. ಏರ್ ವಿನಯ್ ಕೆದಿಮೇಲು. ಫ್ರೆಂಡ್ಸ್ ಕ್ಲಬ್ ಗುಂಡೂರಿ ಹಾಗೂ ವೇಣೂರು ಕಬಡ್ಡಿ ಅಕಾಡೆಮಿ ಈ ಅಂಕಣವನ್ನು ಪ್ರವೇಶಿಸಿ ಸೂಪರ್ ಟ್ಯಾಕಲ್ ಆನ್ ಆಗಿರುವ ಸ್ಥಿತಿಯಲ್ಲಿ ಪಂದ್ಯ. ಚಿಕ್ಕದಾಳಿಯಲ್ಲಿ ಪ್ರಸ್ತುತ ಅಂಕಣದ ಒಳಭಾಗದಲ್ಲಿ ಇದೀಗ ಈ ಅಂಕಣದಲ್ಲಿ ಪಂದ್ಯಾಟ ಕೆಚಿ ವಿಭಾಗದ ಫ್ರೆಂಡ್ಸ್ ಕ್ಲಬ್ ಗುಂಡೂರಿ ವೇಣೂರು ಕಬಡ್ಡಿ ಅಕಾಡೆಮಿ 6-4 ಸ್ಪರ್ಧೆ ಕೂಟದ ಬಹಳಷ್ಟು ರೋಚಕ ಹನಾಹನಿ ಇರುವ ಪಂದ್ಯವನ್ನು ಕಾಣಬಹುದಾಗಿದೆ. ನೋಡಿ 6ನೇ ಸ್ಪರ್ಧೆ ಕೆಜಿ ವಿಭಾಗದ ನಂದಿಬೆಟ್ಟ ಫ್ರೆಂಡ್ಸ್ ನಂದಿಬೆಟ್ಟ 7 ಸ್ಟಾರ್ ಕಲ್ಪನೆ ನಂದಿಬೆಟ್ಟ ತಂಡಗಳು ಮುಂದಿನ ಸ್ಪರ್ಧೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಿ. ಪಂದ್ಯಾಟ ಆರಂಭ. ಈ ಅಂಕಣದಲ್ಲಿ ಪ್ರಥಮ ದಾಳಿ ಗುಂಡೂರಿ ಕಡೆಯಿಂದ. ಮೊತ್ತ ಟ್ಯಾಕಲ್. ಮತ್ತೊಂದು ಅಂಕ ಜೋಡಣೆ ಗುಂಡೂರಿ. ಸ್ಪಷ್ಟ 1-1 ಪಂದ್ಯಾಟ ಸಾಗ್ತಾ ಇದೆ. ಪ್ರಬಲ ನಿಲುವುಗಳ ಮೂಲಕವಾಗಿ ಪಂದ್ಯದ ಅವಧಿಯನ್ನು ವಿಸ್ತರಿಸಿಕೊಟ್ಟರು. ಪರಿಸ್ಥಿತಿಯ ಪೂರ್ಣ ಲಾಭಗಳನ್ನು ಗಳಿಸಿಕೊಳ್ಳುವ ಮೂಲಕ ಆರು 4 1 ಅಂಕದ ಮುನ್ನಡೆಯಲ್ಲಿ ಮಿತ್ತೂರು ತಂಡ. 6-5
in favor of Mittur 6-5. ಈ ಅಂಕಣದಲ್ಲಿ ಪಂದ್ಯಾಟ ಸಾಗ್ತಾ ಇದೆ. ಕಟ್ಟೆ ಪ್ರಿನ್ಸ್ ಗುಂಡೂರಿ ವಿರುದ್ಧವಾಗಿ ಕಬಡ್ಡಿ ಅಕಾಡೆಮಿ ವೇಣೂರು. ಪ್ರಿನ್ಸ್ ಕ್ಲಬ್ ಗುಂಡೂರಿ ವಿರುದ್ಧವಾಗಿ ವೇಣೂರು ಕಬಡ್ಡಿ ಅಕಾಡೆಮಿ 1-1 ಪಂದ್ಯಾಟ ಸಾಗ್ತಾ ಇದೆ. ವಿರಾಮದ ಕೋರಿಕೆ ವೇಣೂರು ಕಡೆಯಿಂದ. ಸ್ಪರ್ಧೆಯಲ್ಲಿ ಅವಿರಾಳಿಯಲ್ಲಿ ನಿರೀಕ್ಷಿತ ಯಶಸ್ಸನ್ನು ಗಳಿಸಿಕೊಳ್ಳುವ ಆಟಗಾರರ ಮಧ್ಯೆ ಕೆಜಿ ವಿಭಾಗದ ಸ್ಪರ್ಧಾ ಕಟ್ಟೆ ಗುಂಡೂರಿ ಕಟ್ಟೆ ಸ್ಪೋರ್ಟ್ಸ್ ಕ್ಲಬ್ ವಿರುದ್ಧವಾಗಿ ಶಿವಾಜಿ ಕಬಡ್ಡಿ ಅಕಾಡೆಮಿ ತಂಡಗಳ ಮಧ್ಯೆ ಒಂದು ಬಾಗಲಕೋಟೆಯ ಸಚಿನ್ ಎಸ್ಡಿಎಂನ ಆಟಗಾರ ಸಚಿನ್ ಅನ್ನ ಬಂಧನ. ಬಾಗಲಕೋಟೆಯ ಸಿಮೆಂಟ್ ಛಿದ್ರವಾಗಿದೆ. ಪ್ರಸ್ತುತಿ ಇಲ್ಲಿ ನಾಸಿರ್ ದಾಳಿಯಲ್ಲಿ ನೆಕ್ಸ್ಟ್ ಮ್ಯಾಚ್ ನಡೆಯಲ್ಲ. ಓಪನ್ ಮ್ಯಾಚ್ ಓಪನ್ ಮ್ಯಾಚ್ ಆದ ఇప్పుడు ಉಲ್ಲಾಕ್ಲು ಫ್ಯಾನ್ಸ್ ಕತ್ತೆ ಬಿ ಕೋರ್ಟ್ ಎ ಕೋರ್ಟ್ಗಳು 7-6 ಅದಂತನೇ 10ನೇ ಮ್ಯಾಚ್ದಾಗಲು ಓಪನ್ ವಿಭಾಗದ ಮ್ಯಾಚ್ ನಂಬರ್ 10 ಬ್ರದರ್ಸ್ ಸಾಲುಮರ 7 ಸ್ಟಾರ್ ಕಲ್ಪನೆ. ಮುಂದಿನ 2 ಸ್ಪರ್ಧೆಗಳು ಮುಕ್ತ ವಿಭಾಗದಲ್ಲಿರ್ತದೆ. ಹಾಗಾಗಿ ತಂಡಗಳು ಸಿದ್ಧತೆಯನ್ನು ಮಾಡಿಕೊಳ್ಳಿ. 7 ಸ್ಟಾರ್ ಕಲ್ಪನೆ ವಿರುದ್ಧವಾಗಿ ಬ್ರದರ್ಸ್ ಸಾಲುಮರ. ಐದು 2 ಮುನ್ನಡೆಯಲ್ಲಿ ವೇಣೂರು ಅಕಾಡೆಮಿ.